ಕೊಡಗಿನಲ್ಲಿ ಮಳೆಯಾಗುತ್ತಿದೆ ಎನ್ನುವ ಸುದ್ದಿ ಬರುತ್ತಿದ್ದಂತೆಯೇ ಶಿವನ ಸಮುದ್ರದಲ್ಲಿ ಕಾವೇರಿಯ ಜಲನರ್ತನವನ್ನು ನೋಡುವ ತವಕ ನಿಸರ್ಗ ಪ್ರೇಮಿಗಳಲ್ಲಿ ಮನೆ ಮಾಡುವುದು ಸಹಜ. ಏಕೆಂದರೆ ಕೊಡಗಿನಲ್ಲಿ ಮಳೆಯಾಗಿ ಕಾವೇರಿ ನದಿ ತುಂಬಿ ಹರಿದು ಶಿವನ ಸಮುದ್ರದ ಭರಚುಕ್ಕಿ ಮತ್ತು ಗಗನಚುಕ್ಕಿಯಲ್ಲಿ ಭೋರ್ಗರೆದು ಧುಮುಕುವಾಗ ಆ ರುದ್ರ ರಮಣೀಯ ದೃಶ್ಯವನ್ನು ನೋಡಲು ಎರಡು ಕಣ್ಣುಗಳೇ ಸಾಲದು. ಹಾಗೆ ನೋಡಿದರೆ ಶಿವನ ಸಮುದ್ರ ಎಂದಾಕ್ಷಣ ಮೈಮನ ರೋಮಾಂಚನವಾಗುತ್ತದೆ. ಇಡೀ ಏಷ್ಯಾದಲ್ಲಿಯೇ ಪ್ರಪ್ರಥಮ ಜಲ ವಿದ್ಯುತ್ ಯೋಜನೆ ಸ್ಥಾಪನೆಗೊಂಡ ಹೆಗ್ಗಳಿಕೆ ಇಲ್ಲಿದೆ. ಗಗನಚುಕ್ಕಿ, ಭರಚುಕ್ಕಿ, ಭೋರ್ಗರೆತ, ಅದರಿಂದ ಹಾರಿ ಬರುವ ಮಂಜಿನ ಸಿಂಚನ, ತಣ್ಣನೆ ಬೀಸುವ ತಂಗಾಳಿ, ಕಣ್ಣು ಹಾಯಿಸಿದೆಡೆಯೆಲ್ಲ ಹಸಿರು ಹಚ್ಚಡದ ನಿಸರ್ಗ. ಒಬ್ಬ ಪ್ರವಾಸಿಗನಿಗೆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಲು ಇದಕ್ಕಿಂತ ಇನ್ನೇನು ಬೇಕು? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಅದ್ಭುತವಾದಂತಹ ಜಲಪಾತದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಹರಿಯುವ ಕಾವೇರಿ ನದಿ ಉಪನದಿಗಳೊಂದಿಗೆ ಸಂಗಮಗೊಂಡು KRS ತಲುಪುತ್ತಾಳೆ. ಬಳಿಕ ಟಿ ನರಸಿಂಹಪುರ ಬಳಿ ಕಬಿನಿ ಹಾಗೂ ಇತರೆ ಉಪನದಿಗಳು ಸಂಗಮವಾಗುತ್ತವೆ. ಈ ಸಂದರ್ಭದಲ್ಲಿ ಕಾವೇರಿ ರೌದ್ರಾವತಾರವನ್ನು ತಾಳುತ್ತಾಳೆ. ಬೆಟ್ಟ ಗುಡ್ಡ ಕಾಡು ಮೇಡುಗಳನ್ನೆಲ್ಲ ಕ್ರಮಿಸುತ್ತಾ ಗಗನ ಎತ್ತರದಿಂದ ಧುಮುಕಿ ಗಗನಚುಕ್ಕಿಯಾಗಿ, ಬಳಿಕ ಭರದಿಂದ ಹರಿದು ಭರಚುಕ್ಕಿಯಾಗಿ ಇಲ್ಲಿ ಧುಮುಕುತ್ತಾಳೆ. ನಿಸರ್ಗದ ನಡುವೆ ಹೆಬ್ಬೆಂಡೆಗಳ ಮೇಲೆ ಹಾಲ್ನೊರೆಯುತ್ತಾ ಧುಮುಕುತ್ತಾ ವೀಕ್ಷಕರ ಮನಕ್ಕೆ ಲಗ್ಗೆ ಇಡುವ ಈ ಜಲಧಾರೆಗಳು ಶಿವನ ಸಮುದ್ರದ ಮುಕುಟ ಮಣಿಗಳಾಗಿವೆ. ಶಿವನ ಸಮುದ್ರದಲ್ಲಿ ಕಾವೇರಿ ನದಿ ಸುಮಾರು 419 ಅಡಿ ಎತ್ತರದಿಂದ ಕಂದಗಕ್ಕೆ ಧುಮುಕುವುದು ನೋಡುಗರಿಗೆ ವಿಸ್ಮಯ ಮೂಡಿಸುತ್ತದೆ. ಅಂದಿನ ಮೈಸೂರು ರಾಜ್ಯದ ಉಪಮುಖ್ಯ ಇಂಜಿನಿಯರ್ AJD ಲಾಬಿನೀರ್ ಅವರಿಗೆ ಇದು ವಿದ್ಯುತ್ ತಯಾರಿಸಲು ಪ್ರೇರಣೆಯಾಗಿತ್ತು. ಅವತ್ತು ಶಿವನ ಸಮುದ್ರದಲ್ಲಿ ಸ್ಥಾಪನೆಯಾದ ವಿದ್ಯುತ್ ಘಟಕ ಇಂದು ಏಷ್ಯಾದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಘಟಕವಾಗಿ ಹೆಸರುವಾಸಿಯಾಗಿದೆ. ಈ ವಿದ್ಯುತ್ ಘಟಕ ಸ್ಥಾಪನೆ ಹಿಂದೆ ಒಂದು ರೋಚಕತೆ ಇದೆ. ಶಿವನ ಸಮುದ್ರದಲ್ಲಿ ಎರಡು ಜಲಧಾರೆಗಳು ಕೆಲವು ಮೀಟರ್ ದೂರದ ಅಂತರದಲ್ಲಿದ್ದರೂ ಇವು ಬೇರೆ ಬೇರೆಯಾಗಿವೆ, ಬೇರೆ ಬೇರೆ ಜಿಲ್ಲೆಗೆ ಸೇರಿವೆ. ಭರಚುಕ್ಕಿ ಚಾಮರಾಜನಗರಕ್ಕೆ ಸೇರಿದರೆ ಗಗನಚುಕ್ಕಿ ಮಂಡ್ಯ ಜಿಲ್ಲೆಗೆ ಸೇರಿದೆ. ಈ ಜಲಧಾರೆಗಳು ನಯನ ಮನೋಹರವಾಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಹೀಗೆ ಬರುವ ಪ್ರವಾಸಿಗರು ವಿದ್ಯುತ್ ಉತ್ಪಾದನಾ ಘಟಕವನ್ನು ನೋಡಲು ಮುಗಿ ಬೀಳುತ್ತಾರೆ. ಹೀಗಾಗಿ ಈ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ವೀಕ್ಷಿಸಲೆಂದೇ ಟ್ರಾಲಿಗಳನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಬ್ರಿಟಿಷರು ಶಿವನ ಸಮುದ್ರ ಉತ್ಪಾದನಾ ಘಟಕವನ್ನು ಬ್ಲಫ್ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಭರಚುಕ್ಕಿಯಿಂದ ನೀರು 70 ಮೀಟರ್ ಎತ್ತರದಿಂದ ಬಿದ್ದು ವಿಶಾಲವಾದ ಕಲ್ಲಿನ ರಚನೆಗಳ ಮೂಲಕ ಹರಿದು ಅದ್ಭುತವಾದ ಪ್ರಾಕೃತಿಕ ಸೌಂದರ್ಯವನ್ನು ಸೃಷ್ಟಿಸುತ್ತದೆ. ಜಲಪಾತಗಳನ್ನು ನೋಡಲು ಇಳಿಯಲು ಸುಮಾರು 200 ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಅಂದ ಹಾಗೆ ಭರಚುಕ್ಕಿ ಜಲಪಾತದ ಕೆಳಗೆ ಸ್ನಾನ ಮಾಡಲು ಅವಕಾಶ ಕೂಡ ಇದೆ. ಆದರೆ ಸ್ವಲ್ಪ ಆಚೆ ಈಚೆ ಏನಾದರೂ ಮಿಸ್ ಆದರೆ ನಿಮ್ಮ ಜೀವನೇ ಮಿಸ್ ಆಗೋ ಚಾನ್ಸ್ ಇದೆ. ವಿಶೇಷವೇನೆಂದರೆ ಗಗನಚುಕ್ಕಿ ಜಲಪಾತವನ್ನು ಶಿವನ ಸಮುದ್ರದ ವಾಚ್ ಟವರ್ನಿಂದ ಚೆನ್ನಾಗಿ ನೀವು ವೀಕ್ಷಿಸಬಹುದು. ವಾಚ್ ಟವರ್ ಕಡೆಯಿಂದ ಜಲಪಾತ ಕೆಳಭಾಗವನ್ನು ತಲುಪಲು ಸಾಧ್ಯವಿಲ್ಲ. ಪ್ರವಾಸಿಗರು ಇಲ್ಲಿನ ಜಲಪಾತ ನೋಡಲು ಬಂದಾಗ ಮಧ್ಯರಂಗ ದ್ವೀಪದಲ್ಲಿರುವ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ಕೊಡಬಹುದು. ಇದು ಹೊಯ್ಸಳರ ಕಾಲಕ್ಕೆ ಸೇರಿದ ಅದ್ಭುತವಾದಂತಹ ಪುರಾತನ ದೇವಾಲಯವಾಗಿದೆ. ಇಲ್ಲಿ ಶ್ರೀ ರಂಗನಾಥನನ್ನು ಮಧ್ಯರಂಗ ಎಂದು ಕರೆಯಲಾಗುತ್ತದೆ. ಶ್ರೀ ವೈಷ್ಣವ ಭಕ್ತರು ಹೆಚ್ಚಾಗಿ ಇದನ್ನು ಪೂಜಿಸುತ್ತಾರೆ. ಎಲ್ಲ 3 ರಂಗ ನಡುವೆ ಇಲ್ಲಿ ದೇವರ ವಿಗ್ರಹವನ್ನು ಪ್ರೀತಿಯಿಂದ ಮೋಹನ ರಂಗ ಮತ್ತು ಜಗನ್ಮೋಹನ ರಂಗ ಎಂದು ಕರೆಯಲಾಗುತ್ತದೆ.
ಭರಚುಕ್ಕಿಯಲ್ಲಿ ನೀರು ಬೀಳುವ ಸ್ಥಳ ಗಗನಚುಕ್ಕಿಗಿಂತ ಸ್ವಲ್ಪ ಅಗಲ ಮತ್ತು ಹೆಚ್ಚು ಜನಪ್ರಿಯವಾಗಿದೆ. ಜಲಪಾತಕ್ಕೆ ಇಳಿಯುವ ಮಾರ್ಗವು ಸುರಕ್ಷಿತವಾಗಿದ್ದು ಬೇಲಿಯಿಂದ ಸುತ್ತುವರೆದಿದೆ. ಜಲಪಾತ ಬಳಿ ಕುಳಿತುಕೊಳ್ಳಲು ಮತ್ತು ವಿಶ್ರಾಂತಿ ಪಡೆಯಲು ಬೆಂಚುಗಳು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈ ಜಲಪಾತದ ಸೌಂದರ್ಯವನ್ನು ವೀಕ್ಷಿಸಲು ಇರುವ ಇನ್ನೊಂದು ಮಾರ್ಗವೆಂದರೆ ಅದು ಕೊರಾಕೆಲ್ ರೈಡಿಂಗ್, ಅಂದರೆ ತೆಪ್ಪವನ್ನು ಬಳಸಿ ನೀವು ಜಲಪಾತದ ಕೆಳಗೆವರೆಗೂ ಹೋಗಬಹುದು. ಪ್ರವಾಸಿಗರು ಇಲ್ಲಿ ತಲುಪಲು ಕಾವೇರಿ ನದಿಯ ಮೇಲೆ ಕಟ್ಟಲಾಗಿರುವ 2 ಸೇತುವೆಗಳನ್ನು ದಾಟಬೇಕು. ಶಿವನ ಸಮುದ್ರ ವೀಕ್ಷಿಸುವ ಬಯಸುವವರು ಜುಲೈನಿಂದ ಅಕ್ಟೋಬರ್ ತಿಂಗಳವರೆಗೆ ಈ ಜಲಪಾತವನ್ನು ಭೇಟಿ ಕೊಡುವ ಉತ್ತಮ ಸಮಯವಾಗಿದೆ. ಆದರೆ ಮಳೆಗಾಲದ ತಿಂಗಳಲ್ಲಿ ಜಲಪಾತಗಳು ಮೈದುಂಬಿ ಹರಿಯುವುದರಿಂದ ಇನ್ನೂ ಅದ್ಭುತವಾಗಿ ಕಾಣುತ್ತದೆ. ಬೆಂಗಳೂರಿನಿಂದ ಬರುವುದಾದರೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ ಮೂಲಕ ಹಾಗೂ ಮೈಸೂರಿನಿಂದ ಬರುವುದಾದರೆ ಬನ್ನೂರು, ಮಳವಳ್ಳಿ ಅಥವಾ ಚಾಮರಾಜನಗರದಿಂದ ಬರುವುದಾದರೆ ಕೊಳ್ಳೇಗಾಲ ಮೂಲಕವೂ ನೀವು ಬರಬಹುದು. ಶಿವನ ಸಮುದ್ರಕ್ಕೆ ತೆರಳಿದರೆ ಸುತ್ತಮುತ್ತಲ ಇರುವಂತಹ ತಲಕಾಡು, ಸೋಮನಾಥಪುರ ಮುಂತಾದ ಪ್ರವಾಸಿ ತಾಣಗಳಿಗೂ ಕೂಡ ನೀವು ಭೇಟಿ ಕೊಡಬಹುದು. ಆದರೆ ಶಿವನ ಸಮುದ್ರ ತೆರಳುವ ಪ್ರವಾಸಿಗರು ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಭಾರೀ ಮಳೆ ಹಾಗೂ ಪ್ರವಾಹ ಇರುವುದರಿಂದ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಧಾರೆಗಳನ್ನು ದೂರದಿಂದಲೇ ನೋಡಿ ಆನಂದಿಸುವುದು ಒಳ್ಳೆಯದು ಹಾಗೂ ಕ್ಷೇಮ. ಯಾಕಂದರೆ ನೀರು ಯಾವ ಸಂದರ್ಭದಲ್ಲಿ ಅಪಾಯ ಮಟ್ಟಕ್ಕೆ ಏರುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ. ಆದ್ದರಿಂದಲೇ ನಾವು ನಮ್ಮ ಜಾಗೃತಿಯಲ್ಲಿ ಇರೋದು ಒಳ್ಳೆಯದು. ಅದು ಬಿಟ್ಟು ಜಲಧಾರೆ ಸೌಂದರ್ಯಕ್ಕೆ ಮನಸೋತು ಜಲಧಾರೆಯಲ್ಲಿ ಈಜುವ, ಸ್ನಾನ ಮಾಡುವ ಪ್ರಯತ್ನ ಮಾಡುವುದು ಒಳ್ಳೆಯದಲ್ಲ. ಏಕೆಂದರೆ ಇಲ್ಲಿ ಪ್ರಾಣ ಕಳೆದುಕೊಂಡವರ ಪಟ್ಟಿ ಅತಿ ದೊಡ್ಡದಾಗಿದೆ. ಶಿವನ ಸಮುದ್ರದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಇದಕ್ಕೂ ನೀವು ಇಲ್ಲಿ ಭೇಟಿ ಕೊಡಬಹುದು. ದೂರದಿಂದ ಬರುವಂತಹ ಪ್ರವಾಸಿಗರಿಗೆ ಇಲ್ಲಿ ಉಳಿದುಕೊಳ್ಳಲು ಯಾವುದೇ ಸೌಲಭ್ಯವಿಲ್ಲ. ಹೀಗಾಗಿ ನೀವು ಸಮೀಪದ ಪಟ್ಟಣಗಳಾದಂತಹ ಕೊಳ್ಳೇಗಾಲ ಮತ್ತು ಮುಳವಳ್ಳಿಗೆ ಹೋಗಿ ತಂಗಬೇಕಾಗುತ್ತದೆ. ಅಂದ ಹಾಗೆ ಶಿವನ ಸಮುದ್ರ ಕೊಳ್ಳೇಗಾಲದಿಂದ ಕೇವಲ 21 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮಂಡ್ಯದಿಂದ 60 ಕಿಲೋಮೀಟರ್ ದೂರದಲ್ಲಿದ್ದರೆ ಚಾಮರಾಜನಗರದಿಂದ 63 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ 78 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ 137 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಜಲಪಾತಗಳ, ಜಲಧಾರೆಗಳ ವಿಹಂಗಮ ನೋಟವನ್ನು ನೋಡಲು ಬಯಸಿದ್ದರೆ ದಯವಿಟ್ಟು ಹಿಂದೆ ಅಥವಾ ಈ ವೀಕೆಂಡಲ್ಲೇ ನೀವು ಶಿವನ ಸಮುದ್ರಕ್ಕೆ ಹೋಗಿ ಆ ಅದ್ಭುತ ನೋಟವನ್ನು ಕಾಣಬಹುದು. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಕೊಡಗಿನಲ್ಲಿ